Dear children, how are you? All of you are feeling well. So today let us go for the continuation of the lesson. So we have studied about the ancient civilizations. Especially we have studied six civilizations are there. Among them we have studied about this one, Egyptian civilization. Afterwards Mesopotamian civilization. Afterwards Chinese. Fourth one is Greek civilization. Where is Greek? What is Greek? Greek is a place. It is the name of the place. Greece. ಗ್ರೀಸ್ ದೇಶವನ್ನು ಗ್ರೀಕ್ ಅಂತ ಕರಿತೀವಿ. ಹೌ ಇಸ್ ಇಟ್ ಗ್ರೀಸ್? ಗ್ರೀಸ್ ಎಲ್ಲಿದೆ? ಮೇಡಿಟೇರಿಯನ್ ಸಿ, ಮೇಡಿಟೇರಿಯನ್ ಸಮುದ್ರ ಇದೆ. ಅದರೊಳಗೆ ಇರುವಂತ ಒಂದು ದ್ವೀಪ. ದ್ವೀಪ ಕರೀತೀವಿ ಪೆನಿನ್ಸುಲಾ. ಪೆನಿನ್ಸುಲಾ ಅಂದ್ರೆ 3 ಅರೌಂಡ್ ಅಬೌಟ್ ವಾಟರ್ ಇರ್ತದೆ, ಮಧ್ಯ ಮಾತ್ರ ಭೂಮಿ ಇರುತ್ತೆ. ದ್ವೀಪ ಅಂತ ಕುಡಿತೀವಲ್ಲ, ಹಾಗೇನೆ ದಿಸ್ ಇಸ್ ಕಾಲ್ಡ್ ಎ ಪೆನಿನ್ಸುಲಾ. ಪೆನಿನ್ಸುಲಾ ಮೀನ್ಸ್ 3 sides ವಾಟರ್, 1 side ಅರ್ತ್. ಸೊ ಗ್ರೀಸ್ ದೇಶವನ್ನ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಗ್ರೀಕ್ ಅಂತ ಕರಿತೀವಿ, ಕನ್ನಡದನ್ನ ಗ್ರೀಸ್ ಅಂತ ಕರಿತೀವಿ. ಲೆಟ್ ಅಸ್ ಸ್ಟಡಿ ಅಬೌಟ್ ದ ಗ್ರೀಕ್ ಸಿವಿಲೈಸೇಷನ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಸರಾಗಿರೋ ಸಿವಿಲೈಸೇಷನ್ ಅಂದ್ರೆ ಗ್ರೀಕ್ ಸಿವಿಲೈಸೇಷನ್. ಯಾಕೆಂದ್ರೆ ಗ್ರೀಕ್ ನಲ್ಲಿ ಬಂದಿರುವಂತ ಒಬ್ಬರಿಗಿಂತ ಒಬ್ಬರು ಅಚಿರತ ಭಾರತರು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಇಡೀ ಪ್ರಪಂಚದ ಒಂದು ಕಲ್ಚರ್ಗೆ, ಸಾಹಿತ್ಯಕ್ಕೆ, ಫಿಲಾಸಫಿಗೆ, ದ ವರ್ಲ್ಡ್. ಸೊ ವಿ ಕ್ಯಾನ್ ಗೋ ಟು ದ ಸಮ್ ಫೇಮಸ್ ಫಿಲಾಸಫರ್ ಯಾರಪ್ಪ ಅಲ್ಲೊಬ್ಬ ಅಂದ್ರೆ ಸಾಕ್ರೆಟಿಸ್. ಇವತ್ತು ಕೂಡ ಸಾಕ್ರೆಟಿಸ್ ಫಿಲಾಸಫಿನ ನಾವು ಇವತ್ತು ಕೂಡ ಓದ್ತಾ ಇದ್ವಿ. ಈ ವಾಸ್ ಎ ಫೇಮಸ್ ಸಾಕ್ರೆಟಿಸ್. ಕೊನೆಗೆ ಒಂದು ಸತ್ಯ ಸುಳ್ಳು ಹೇಳು ಅಂತ ಕೇಳಿದಾಗ ವಾಸ್ ನಾಟ್ ರೆಡಿ. ಆ ಸುಳ್ಳು ಹೇಳಲಾರದೆ ವಿಷವನ್ನ, ಹೆಮ್ಲಾಕ್ ಅನ್ನ ವಿಷ ಕುಡಿದು ಸಾವನ್ನಪ್ತಾನೆ ಅಂತ ಗ್ರೇಟ್ ಪರ್ಸನಾಲಿಟಿ ಸಾಕ್ರೆಟಿಸ್. ಇವತ್ತಿಗೂ ಇಡೀ ಪ್ರಪಂಚ ಅವನಿಗೆ ನಮಸ್ಕಾರ ಸಲ್ಲಿಸುತ್ತೆ ಫಾರ್ ಹಿಸ್ ಫಿಲಾಸಫಿ. ಅವನ ಶಿಷ್ಯ ಪ್ಲೇಟೋ. ಸಾಕ್ರೆಟಿಸ್ ಎಂತ ದೊಡ್ಡ ಫಿಲಾಸಫರು, ಅವನನ್ನು ಮೀರಿಸಂತ ಶಿಷ್ಯ ಯಾರು? ಪ್ಲೇಟೋ. ಇವತ್ತಿಗೂ ಕೂಡ ಡೆಮೋಕ್ರಸಿಯಲ್ಲಿ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪ್ಲೇಟೋ ನೇಮ್ ಈಸ್ ವೆರಿ ಬಿಗ್ ಒನ್. ಈ ಸ್ಟಾರ್ಟೆಡ್ ಏನ್ ಇನ್ಸ್ಟಿಟ್ಯೂಷನ್, ಅಕಾಡೆಮಿ ಏನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾನೆ. ಪ್ಲೇಟೋ ಎಂತ ಫಿಲಾಸಫರು, ಅವನಿಗಿಂತ ಮತ್ತೊಬ್ಬ ಶ್ರೇಷ್ಠವಾದ ಶಿಷ್ಯ ಅರಿಸ್ಟಾಟಲ್. ಯು ಇಸ್ ಆಲ್ಸೋ ಎ ಗ್ರೇಟ್ ಫಿಲಾಸಫರ್. ಹೀಗೆ ನೋಡಿ, ಒಬ್ಬ ಸಾಕ್ರೆಟಿಸ್, ಒಬ್ಬ ಪ್ಲೇಟೋ, ಒಬ್ಬ ಅರಿಸ್ಟಾಟಲ್. ಗುರುವಿನಂತೆ ಶಿಷ್ಯ, ಗುರುವನ್ನು ಮೀರಿಸಂತೆ ಶಿಷ್ಯರು ಎಲ್ಲರೂ ಕೂಡ. ಇವನಿಗೊಬ್ಬ ಶಿಷ್ಯ ಇದ್ದ ಅಲೆಕ್ಸಾಂಡರ್, ಒಂದು ರಾಜ. ಅವನು ಫಿಲಾಸಫರ್ ಅಲ್ಲ. ಇವತ್ತಿಗೂ ಕೂಡ ಅರಿಸ್ಟಾಟಲ್ ಹೆಸರನ್ನ ನಾವು ಪೊಲಿಟಿಕಲ್ ಸೈನ್ಸ್ ಅಲ್ಲಾಗಲಿ ಅಥವಾ ಫಿಲಾಸಫಿಯಾಗಲಿ ಮತ್ತೆ ಮತ್ತೆ ನಾವು ಸ್ಟಡಿ ಮಾಡ್ತೀವಿ. ಅವನ ಶಿಷ್ಯನೇ ಅಲೆಕ್ಸಾಂಡರ್. ಅಲೆಕ್ಸಾಂಡರೇ ಇಡೀ ಪ್ರಪಂಚ ಗೆಲ್ತಿ ಅಂತ ಹೊರಟಂತ ಮನುಷ್ಯ. ತನ್ನ 32 ವಯಸ್ಸಿನಾಗೆ ಭಾರತಕ್ಕೆ ಬಂದು ಭಾರತವನ್ನು ಗೆಲ್ತಿ ಅಂತ ಹೇಳಿ ಆ ಗೆಲ್ಲಕ್ಕಾಗದೆ ಮರುಭೂಮಿಯಲ್ಲಿ ನೀರು ಸಿಕ್ಕದೆ ಸತ್ತಂತ ವ್ಯಕ್ತಿ ಅಂದ್ರೆ ಅಲೆಕ್ಸಾಂಡರ್. ಇವತ್ತು ಅವನ ಬಗ್ಗೆ ಅನೇಕ ಕಥೆಗಳನ್ನ ನಾವು ಕಾಣ್ತೀವಿ. ಬರೀ ಇಷ್ಟೇ ಆದವ್ರ ಕೊಡುಗೆ ಇನ್ನೇನು ಕೊಟ್ಟರು? ಅಲ್ಲಿದ್ದಂಥ ದೊಡ್ಡ ಕವಿ ಹೋಮರ್. ಹೋಮರ್ ಅನ್ನೊಬ್ಬ ಕವಿ ಬಹಳ ಫೇಮಸ್ ಕವಿ. ಅವನ್ ಏನ್ ಬರದ? ಈಲಿಯಡ್ ಅನ್ನೋದೊಂದು ಕಾವ್ಯ, ಒಡೆಸಿ ಅನ್ನೋ ಕಾವ್ಯ. ನೋಡಿ ಮಕ್ಕಳ, ಈಲಿಯಡ್, ILEAD, ಈಲಿಯಡ್, ODYSSE, ಒಡೆಸಿ. ದೇ ಆರ್ ಫೇಮಸ್ ಪೊಲಿಟಿಕಲ್ ವರ್ಕ್ಸ್ ಆಫ್ ದ ಹೋಮರ್. ಹಾಗೇನೆ ಫಾದರ್ ಆಫ್ ಮೆಡಿಸನ್, ಔಷಧಗಳ ತಂದೆ ಅಂತ ಯಾಕೆ ಕರ್ಕೋತಾರೆ ಅಂದ್ರೆ ಹಿಪೋಕ್ರೆಟಿಸ್. ಹಿಪೋಕ್ರೆಟಿಸ್ ಯಾವುದು? ಇವತ್ತಿಗೂ ಕೂಡ ನಮ್ಗೆ ಔಷಧವನ್ನು ಮೊಟ್ಟ ಮೊದಲು ಕಂಡುಹಿಡಿದಂತಾರೆ ಯಾರು? ಹಿಪೋಕ್ರೆಟಿಸ್. ಇವತ್ತು ಮೆಡಿಕಲ್ ಸೈನ್ಸು, ಮೆಡಿಕಲ್ ಡಾಕ್ಟರ್ಸು ಯಾವತ್ತೂ ಕೂಡ ಅವರು ಕೃತಜ್ಞರಾಗಿರ್ತಾರೆ ಅಂತ ವ್ಯಕ್ತಿ ಬಂದಿದ್ದರಿಂದ ಅಂದ್ರೆ ಗ್ರೀಸ್ ದೇಶದಿಂದ. ಹಾಗೇನೆ ನಮ್ಗೆ ಇವತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಯಾರು ಅಂದ್ರೆ ಯೂಕ್ಲಿಡ್. ಜಾಮೆಟ್ರಿ ಶುರು ಮಾಡಿದ್ರೆ ಯೂಕ್ಲಿಡ್, EUCLID, ಯೂಕ್ಲಿಡ್. ಅಂಡ್ ಪೈಥಾಗೊರಸ್. ಪೈಥಾಗೊರಸ್ ಅನ್ನೊಬ್ಬ ಮ್ಯಾಥಮೆಟಿಷಿಯನ್. ಅವನೊಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ಸು. ನೋಡಿ, ಇರೋ ಸಣ್ಣ ದ್ವೀಪ ಬಂದಿರೋ ವ್ಯಕ್ತಿಗಳು ಒಬ್ರಿಗಿಂತ ಒಬ್ರು ಶ್ರೇಷ್ಠರೇ ಹೌದು. ಇನ್ನೊಬ್ಬ ಯಾರು? ಫಾದರ್ ಆಫ್ ಹಿಸ್ಟ್ರಿ ಅಂತ ಒಬ್ಬ ಬರ್ತಾನೆ, ಹಿರೋಡೋಟಸ್. ಹಿರೋಡೋಟಸ್ ಅನ್ನೋದೊಬ್ಬ ದೊಡ್ಡ ಇತಿಹಾಸದ ತಂದೆ. ಮಹಾತ್ಮ ಅಂತ ಕರೆಯುವಾಗೆ ಹಿರೋಡೋಟಸ್. ಅವನಿಂದ ಶುರು ಆಗುತ್ತೆ ಹಿಸ್ಟ್ರಿಯನ್ನು ಹೇಗೆ ಬರಿಬೇಕು ಅನ್ನೋದು. ಸೊ ಫಾರ್ ಆಲ್ ದೀಸ್ ಪರ್ಸನ್ಸ್ ದಿಸ್ ಈಸ್ ಗ್ರೀಕ್ ಈಸ್ ವೆರಿ ಫೇಮಸ್. ಇನ್ನು ಗ್ರೀಕಲ್ಲಿ ಫೇಮಸ್ ಆಗಿರುವಂತ ಸಿಟಿ ಯಾವುದು ಅಂದ್ರೆ ಅಥೆನ್ಸ್. ಅಥೆನ್ಸ್ ಅಲ್ಲಿ ಒಂದು ದೊಡ್ಡ ಟೆಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ದೋಸ್ ಆರ್ ಗೋಯಿಂಗ್ ಟು ವಿಸಿಟ್ ಗ್ರೀಸ್, ದೇ ವಿಲ್ ಸಿ ದ ಪಾರ್ಥೆನಾನ್. ಪಾರ್ಥೆನಾನ್ ಅನ್ನೋದೊಂದು ಟೆಂಪಲ್ ಹೆಸರು. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಗ್ರೀಸ್. ಲೆಟ್ us go for the lesson. Students, children, open the book. Let us go to the lesson. It is peninsula in the Mediterranean Sea. ಹೇಳಿದ್ನಲ್ಲ, ಮೆಡಿಟರೇನಿಯನ್ ಸಮುದ್ರದೊಳಗೊಂದು ದ್ವೀಪ. ಸ್ಮಾಲ್ ಮೌಂಟೇನ್ಸ್ ಅಂಡ್ ವ್ಯಾಲೀಸ್ ಹ್ಯಾವ್ ಸೆಪರೇಟೆಡ್ ಗ್ರೀಕ್ಸ್ ಫ್ರಮ್ ದ ಒನ್ ಅನದರ್. ಈಗ ಅಲ್ಲಿ ದೊಡ್ಡ ಪರ್ವತಗಳು ಮಧ್ಯೆ ಮಧ್ಯೆ ಬೇರೆ ಮಾಡಿದ್ರು. ಗ್ರೀಕ್ಸ್ ಬಿಲಾಂಗ್ ಟು ದ ಇಂಡೋ ಯುರೋಪಿಯನ್ ರೇಸ್. ದ ಏಲಿಯನ್ಸ್, ಅಯೋನಿಯನ್ಸ್ ಅಂಡ್ ದ ಡೋರಿಯನ್ಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಏನ್ಷಿಯಂಟ್ ಗ್ರೀಕ್. ಬೇರೆ ಬೇರೆ ವಾಸ ಮಾಡಿದ ಜನಗಳ ಹೆಸರು. ರೈಸ್ ಆಫ್ ಗ್ರೀಕ್ಸ್ ಸಿಟಿ ಸ್ಟೇಟ್ಸ್. ಹೆಂಗೆ ಸಿಟಿ ಬಂತು? 3000 years ago, every village of Greek had a king and a council of elders
ಟು ಅಡ್ವೈಸ್ ಹಿಮ್. ಆಗೇನು ರಾಜ್ಯ ಇರಲಿಲ್ಲ, ಚಿಕ್ಕ ಚಿಕ್ಕ ಹಳ್ಳಿಗಳೇ ಅವ್ರ ರಾಜ್ಯಭಾರ ಮಾಡ್ಕೋತಿದ್ವು. ಆಸ್ ದ ಟ್ರೇಡ್ ಬಿಟ್ವೀನ್ ದೆಮ್ ಇನ್ಕ್ರೀಸ್ಡ್, ದ ವಿಲೇಜಸ್ ಸ್ಲೋಲಿ ಬಿಕೇಮ್ ಟೌನ್ಸ್ ಅಂಡ್ ಲೇಟರ್ ಲಾರ್ಜ್ ಸಿಟೀಸ್. ನಿಧಾನವಾಗಿ ಹಳ್ಳಿಗಳು ಸಿಟಿಗಳಾಗಿ ಬೆಳೆದು ದಿ ಸಿಟೀಸ್ ಬಿಕೇಮ್ ಸಿಟಿ ಸ್ಟೇಟ್ಸ್. ಅವ್ರು ಬರೀ ಸಿಟಿ ಅಂತ ಕರೀಲಿಲ್ಲ, ಸಿಟಿ ಸ್ಟೇಟ್ಸ್ ಅಂತ ಕರೀ ಶುರು ಮಾಡಿದ್ರು. ಈ ಸಿಟಿ ಸ್ಟೇಟ್ ಹ್ಯಾಡ್ ಇಟ್ಸ್ ಓನ್ ಆರ್ಮಿ, ಅಡ್ಮಿನಿಸ್ಟ್ರೇಷನ್ ಅಂಡ್ ಗಾರ್ಡಿಯನ್ ಡೈಟೀಸ್. ನೋಡಿ, ಒಂದೊಂದು ಈ ಸ್ಟೇಟು ತಮ್ಮದೇ ಆದ ಸ್ವಂತವಾದಂಥ ಸೈನ್ಯ ಇಟ್ಕೊಂಡಿದ್ದು, ಆಡಳಿತ ವ್ಯವಸ್ಥೆ ಇಟ್ಕೊಂಡಿದ್ದು, ಗಾರ್ಡಿಯನ್ ಡೈಟೀಸ್ ಅಲ್ಲಿ ಅವರವರ ದೇವತೆಗಳು ಬೇರೆ ಇದ್ದು ಒಂಥರ ಸ್ವತಂತ್ರವಾಗಿ ಬದುಕಿದ್ದು ಸಿಟಿ ಸ್ಟೇಟ್ಗಳಾಗಿ. ದೋ ದೇವರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್, ದೇವರ್ ಕಲ್ಚರಲಿ ಯುನೈಟೆಡ್. ಬೇರೆ ಬೇರೆ ಸ್ಟೇಟ್ಗಳಾದರೂ ಕೂಡ ಅವರ ಹರಿತಿರೋ ರಕ್ತ ಒಂದೇ. ಇಂಡಿಯಾದಲ್ಲಷ್ಟೇ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಉಡುಪು, ಆಗ ನಮ್ಮಲ್ಲಿರೋದು ಭಾರತೀಯ ರಕ್ತ ಅನ್ನೋ ಹಾಗೆ ಅವ್ರ ವೀಕ್ಷದ ರಕ್ತ. Though they were independent states, they were culturally united. Athens and Sparta are the most influential city states. ಎರಡು ದೊಡ್ಡ ಸಿಟಿ ಸ್ಟೇಟ್ಸ್ಗಳು ಯಾರು ಅಂದರೆ ಒಂದು ಅಥೆನ್ಸ್ ಮತ್ತೊಂದು ಸ್ಪಾರ್ಟಾ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಪೊಲಿಟಿಕಲ್ ಹಿಸ್ಟ್ರಿ. ಹೇಗೆ ಅದು ಅಲ್ಲಿ ರಾಜ್ಯಭಾರ ಮಾಡ್ತು. ಅಥೆನ್ಸ್ ವಾಸ್ ಎನ್ ಐಡಿಯಲ್ ಸಿಟಿ ಸ್ಟೇಟ್ ಅಂಡ್ ಹ್ಯಾಡ್ ಡೆಮಾಕ್ರಸಿ. ಸಿಸ್ತನಿಸ್ overthrew the kingship of Athens 2500 years ago. ನೋಡಿ, ನಾವು ಇರೋದು 2200 ವರ್ಷದಲ್ಲಿದೆಯೋ, ಅದಕ್ಕಿಂತ 500 ವರ್ಷ ಅಂದರೆ BC, ಬಿಫೋರ್ ದ ಕ್ರೈಸ್ಟ್. BC 500 ವರ್ಷಗಳ ಹಿಂದೆ, ಕ್ರೈಸ್ತ ಹುಟ್ಟೋಕ್ಕಿಂತ 5 ವರ್ಷ ಮುಂದೆ ಇದ್ದಂಥ ಕಥೆಗಳನ್ನು ನಾವು ಓದ್ತಾ ಇದ್ವಿ. ಅಂಡ್ ಲೇನ್ ಡೌನ್ ದ ಬೇಸ್ ಫಾರ್ ಡೆಮಾಕ್ರಸಿ. ಆಗಲೇ ಡೆಮಾಕ್ರಸಿ ಶುರು ಮಾಡಿದ್ರು. ಲೇಟರ್ ದ ಪೆರಿಕಲ್ಸ್ ಪೀರಿಯಡ್, ಪೆರಿಕಲ್ಸ್ ಇಸ್ ದ ನೇಮ್ ಆಫ್ ದ ಕಿಂಗ್, ಸ್ಟಾರ್ಟೆಡ್ ಇನ್ ಅಥೆನ್ಸ್. Pericles ರಾಜ ಬಂದ. His period is called as the golden period of Athens, as science, arts, literature and philosophy reached their pinnacle during his time. ನೋಡಿ, ಅತ್ಯಂತ ಉನ್ನತ ಸ್ಥಿತಿಗೆ ಬಂದು ಯಾರ ಕಾಲದಲ್ಲಿ? ಪೆರಿಕಲ್ಲು ಯಾವ ರಾಜ್ಯಭಾರಕ್ಕೆ ಬಂದೋ ಗ್ರೀಸ್ ದೇಶದಲ್ಲಿ, ಆಗ ಯಾವ ವಿಜ್ಞಾನ, ಆರ್ಟ್ಸ್, ಕಲೆ, ಸಾಹಿತ್ಯ ಅಂಡ್ ಫಿಲಾಸಫಿ, ತತ್ವಶಾಸ್ತ್ರ, ಇವೆಲ್ಲವೂ ಪಿನ್ನಕಲ್ ಹೈ ಸ್ಟೇಟಸ್ಗೆ ರೀಚ್ ಆಗುವಷ್ಟು ಸಾಧನೆಯನ್ನು ಮಾಡಿದ್ರು ಅವರು. ಪೆರಿಕಲ್ಸ್ ಕಾಲ್ಸ್ ಅಥೆನ್ಸ್ ಆಸ್ ದ ಸ್ಕೂಲ್ ಆಫ್ ಹೆಲ್ಲಾಸ್. ಹೆಲ್ಲಾಸ್ ಅಂದರೆ ಸ್ವರ್ಗ ಅನ್ನೋ ರೀತಿಯಿಂದ ಅವ್ರು ಗುರುತಿಸಿದ್ದ, ಅದೊಂದು ಎಲ್ಲ ರೀತಿಯ ವಿದ್ಯೆ ಕೊಡಬಲ್ಲಂಥ ಸ್ಥಳ ಅನ್ನೋ ರೀತಿಯಲ್ಲಿ ಆ ಪೆರಿಕಲ್ಸನ್ನು ಕಾಣಿಸಿದ್ದ. ಅವನೇ ಇದಕ್ಕೆಲ್ಲ ಕಾರಣೀಭೂತ. ಸ್ಪಾರ್ಟಾ ಒಂದು ಅಥೆನ್ಸು, ಮತ್ತೊಂದು ಸ್ಪಾರ್ಟಾ ಬಿಗ್ ಸಿಟೀಸು. ಸ್ಪಾರ್ಟಾ ವಾಸ್ ಎ ಸಿಟಿ ಆಫ್ ದೋರಿಯನ್ಸ್ ಅಂಡ್ ಇಟ್ ವಾಸ್ ಎ ಮಿಲಿಟರಿ ಸ್ಟೇಟ್. ಇದೊಂದು ಯಾರ್ದು? ಮಿಲಿಟರಿ ಸೈನಿಕರ ಒಂದು ರಾಜ್ಯ ಆಗಿತ್ತು. ವೆನ್ ಪರ್ಷಿಯನ್ ಕಿಂಗ್ ಡಾರಿಯಸ್ ವೇಜ್ಡ್ ವಾರ್ ಆನ್ ಗ್ರೀಸ್, ಸ್ಪಾರ್ಟಾ ಅಂಡ್ ಅಥೆನ್ಸ್ rallied together and defeated Persian in the Marathon War. ನೋಡಿ, ಮ್ಯಾರಥಾನ್ ಒಂದು ಸ್ಥಳ, ಅಲ್ಲೊಂದು ಯುದ್ಧ ಆಯ್ತು. ಯಾರು ಯುದ್ಧ? ಗ್ರೀಕ್ಸು ಮತ್ತು ಸ್ಪಾರ್ಟಸ್ ಒಂದಾಗಿ ಯಾರ ಮೇಲೆ ಯುದ್ಧ ಮಾಡಿದ್ರು? ಪರ್ಷಿಯಾದ ಮೇಲೆ ಯುದ್ಧ ಮಾಡಿದ್ರು. ಆಗ ಪರ್ಷಿಯಾನ ಸೋಲಿಸಿದ್ರು. ಗೆದ್ದವರು ಗ್ರೀಸ್ ಒಂದು, ಸ್ಪಾರ್ಟಾ ಒಟ್ಟಾಗಿದ್ರು. ಲೇಟರ್ ಎ ಕಾನ್ಫ್ಲಿಕ್ಟ್ ಅರೋಸ್ ಬಿಟ್ವೀನ್ ಸ್ಪಾರ್ಟಾ ಅಂಡ್ ಅಥೆನ್ಸ್. ಅಥೆನ್ಸು ಮತ್ತು ಸ್ಪಾರ್ಟಾದವರು ಇವರಿಬ್ಬರು ಒಟ್ಟಾಗಿ ಪರ್ಷಿಯನ್ ಮೇಲೆ ಯುದ್ಧ ಮಾಡಿ ಪರ್ಷಿಯನ್ ಮೇಲೆ ಗೆದ್ದರು. ಆಮೇಲೆ ಇವರಿಬ್ಬರಲ್ಲಿ ಜಗಳ ಬಂದ್ಬಿಡ್ತು. ಯಾರಲ್ಲಿ? ಈ ಸ್ಪಾರ್ಟಾ ಮತ್ತು ಅಥೆನ್ಸರಲ್ಲಿ. ಫೈನಲಿ ಅಥೆನ್ಸ್ ಲಾಸ್ಟ್ ಅಂಡ್ ಬಿಕೇಮ್ ದ ಸ್ಪಾರ್ಟಾ. ಅವರಿಬ್ಬರ ಯುದ್ಧವಾದಾಗ ಅಥೆನ್ಸ್ ಸೋಲ್ತು, ಸ್ಪಾರ್ಟಾನ ಅಧಿಕಾರಕ್ಕೆ ಬಂತು. ಏನೇನು ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು ನಾವು ಆಗಲೇ ನೋಡಿದ್ವಲ್ಲ ಮಕ್ಕಳ, ಅದನ್ನ ನೋಡೋಣ. ಕಾಂಟ್ರಿಬ್ಯೂಷನ್ ಆಫ್ ಗ್ರೀಕ್ಸ್ ಟು ದ ಏನ್ಷಿಯಂಟ್ ವರ್ಲ್ಡ್ ವಾಸ್ ಎನಾರ್ಮಸ್. ಎನಾರ್ಮಸ್ ಅಂದರೆ ಬಹಳಷ್ಟು, ವಾಸ್ಟ್. ದಿಸ್ ಇಸ್ ಎ ಟೆಂಪಲ್ ಆಫ್ ಜಿಯಸ್ ಇನ್ ಒಲಿಂಪಿಯಾ. All the city states participated in the Olympic Games, which was organized in Olympia. ಒಲಿಂಪಿಯಾದನ್ನು ಗ್ರೀಕ್ ದೇಶದಲ್ಲಿ ಒಲಿಂಪಿಯಾಡ್ ಅಂತ ಕರಿತೇವೆ ಅಂತ ನಾವೇನು ಕರಿತೀವಲ್ಲ, ಅದು ಒಲಿಂಪಿಕ್ ಇರೋದು ಎಲ್ಲಿ ಅಂದರೆ ಗ್ರೀಕ್ ದೇಶದಲ್ಲಿ. ಅದು ಕೂಡ ಇರೋದು ಗ್ರೀಕ್ನಲ್ಲಿ. ಈಗ ಕಾಣ್ತಾ ಇದ್ವಿ ನಾವು. ಮೋಸ್ಟ್ ಆಫ್ ದ ಕಂಟ್ರೀಸ್ ಪಾರ್ಟಿಸಿಪೇಟ್ ಇನ್ ದ ಮಾಡರ್ನ್ ಒಲಿಂಪಿಕ್ ಗೇಮ್ಸ್. ಇವತ್ತೇನು ಪಾರ್ಟಿಸಿಪೇಟ್ ಮಾಡ್ತಾರೋ ಅದೇ ಒಲಿಂಪಿಯಾ. The contributions to the field of philosophy by the Greeks is of immense value. Socrates was the ರಿನೌನ್ ಗ್ರೀಕ್ ಫಿಲಾಸಫರ್. ಅತ್ಯಂತ ಹೆಸರಾಗಿರ್ಬಲ್ಲಂಥ ಗ್ರೀಕ್ ತತ್ವಶಾಸ್ತ್ರಜ್ಞ ಯಾರು ಅಂದರೆ ಸಾಕ್ರಟೀಸ್. ಸ್ಟೂಡೆಂಟ್ ಅಂಡ್ ಫಾಲೋಯರ್ ವಾಸ್ ಪ್ಲೇಟೋ. ಅವನ ಅತ್ಯಂತ ಪ್ರೀತಿಯ ಶಿಷ್ಯ ಅಂದರೆ ಪ್ಲೇಟೋ. ಅವನು ಅಷ್ಟೇ ಜೀನಿಯಸ್ ವ್ಯಕ್ತಿ. ಹಿಸ್ ಡಿಸೈಪಲ್ ವಾಸ್ ಅರಿಸ್ಟಾಟಲ್. ಅವನ ಶಿಷ್ಯ ಮತ್ತೊಬ್ಬ ಯಾರು ಅಂದರೆ ಅರಿಸ್ಟಾಟಲ್. ಅಂಡ್ ಈ ಸ್ಟೂಡೆಂಟ್ ವಾಸ್ ದ ಕಿಂಗ್ ಆಫ್ ಮೆಸಿಡೋನಿಯಾ. ಅವನ ಅರಿಸ್ಟಾಟಲ್ ಶಿಷ್ಯ ಯಾರು ಅಂದರೆ ರಾಜ. ಯಾರು? ಅವನು ಮೆಸಿಡೋನಿಯಾದ ರಾಜ. ಅವನೇನೆ ಅಲೆಕ್ಸಾಂಡರ್ ದ ಗ್ರೇಟ್. ಯಾಕೆ? ಅಲೆಕ್ಸಾಂಡರ್ ಇಡೀ ಪ್ರಪಂಚದಲ್ಲಿ ಹೆಸರಾದಂಥವನು, ಪ್ರಪಂಚನ ಗೆದ್ದು ನಿಂತು ಹೊರಟವನು. ಎಷ್ಟೋ ದೇಶ ಗೆದ್ಕೊಂಡು ಭಾರತಕ್ಕೆ ಬಂದು ಅವನಿಗೆ ಗೆಲ್ಲಕ್ಕಾಗಲಿಲ್ಲ ಅವನಿಗೆ. ದಿಸ್ ಈಸ್ ಒನ್ ಆಫ್ ದ ಮೆಮೊರಬಲ್ ಮಾಸ್ಟರ್ ಡಿಸೈಪಲ್ ಟ್ರೆಡಿಷನ್ಸ್ ಇನ್ ದ ವರ್ಲ್ಡ್. ಹೀಗೆ ಗುರುವಿನಿಂದ ಶಿಷ್ಯರು ಹೀಗೆ ಬಂದಿರೋರು ಇಡೀ ಪ್ರಪಂಚದಲ್ಲಿ ಗ್ರೀಕ್ ಬಿಟ್ಟರೆ ಮತ್ತೆಲ್ಲೂ ಸಿಗೋದೇ ಇಲ್ಲ. ಪ್ಲೇಟೋ ಎಸ್ಟಾಬ್ಲಿಷ್ಡ್ ಅನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಅಕಾಡೆಮಿ. ಪ್ಲೇಟೋಯಿಂದ ಆರಂಭವಾಗಿದ್ದು ಅಕಾಡೆಮಿ ಇನ್ಸ್ಟಿಟ್ಯೂಷನ್ನು. ಡೆಮೋಸ್ಟೆನಿಸ್ ವಾಸ್ ಎನ್ ಎಕ್ಸ್ಪರ್ಟ್ ಅರೇಟರ್. ಹೋಮರ್ ಎ ಬ್ಲೈಂಡ್ ಪೊಯೆಟ್. ನೋಡಿ, ಏನು ಹೋಮರು ಇಲಿಯಡ್ ಒಡೆಸಿ ಬರೆದ ಅನ್ನೆಲ್ಲ ಅವನು ಕಣ್ ಕಾಣ್ತಿರ್ಲಿಲ್ಲ, ಹಾಗೆ ಅಂಥ ಕೃತಿಗಳು ಬರೆದ. ನೋಡಿ, ಇವು ಪ್ರಪಂಚದಲ್ಲಿ ಹೆಸರಾಗಿರುವಂಥ ಕೃತಿಗಳು ಅಂದರೆ ಇಲಿಯಡ್ ಒಡೆಸಿ.
Homer, a blind poet, wrote two epics, the Iliad and the Odyssey. The father of history, Herodotus and Thucydides were great historians. Achilles and Sophocles and Euripides were great dramatists. ನೋಡಿ, ಹೆಸರುಗಳು ಎಷ್ಟು ಕಷ್ಟ ಉಚ್ಚಾರ ಮಾಡಲಿಕ್ಕೆ, ಬಟ್ ಅವ್ರ ಹೆಸರುಗಳೇ ಹಾಗಿದ್ದು. ದೇ ಹ್ಯಾವ್ ಇಮ್ಮೆನ್ಸ್ಲಿ ಕಂಟ್ರಿಬ್ಯೂಟ್ ಟು ದ ವರ್ಲ್ಡ್ ಲಿಟ್ರೇಚರ್. ಒಳ್ಳೊಳ್ಳೆ ಕಾವ್ಯ, ಒಳ್ಳೊಳ್ಳೆ ನಾಟಕ ಕೊಟ್ಟರು ಯಾರು ಅಂದರೆ ಇವರೆಲ್ಲ, ಯೂರಿಪಿಡಿಸು, ಸೋಫೋಕ್ಲಿಸ್, ಇವರೆಲ್ಲರೂ ಕೂಡ. ದ ಟೆಂಪಲ್ ಆಫ್ ಅಥೆನಾ, ದ ಪಾರ್ಥೆನಾನ್, ನಾನು ಹೇಳಿದ್ನಲ್ಲ, ಅಥೆನಾದಲ್ಲಿ ಒಂದು ಒಳ್ಳೆ ಟೆಂಪಲ್ ಇದೆ, ದೊಡ್ಡ ಟೆಂಪಲ್. ಅದ್ರ ಹೆಸರು ಏನು ಅಂದರೆ ಪಾರ್ಥೆನಾನ್, ವಿಚ್ ವಾಸ್ ಬಿಲ್ಟ್ ಬೈ ಪೆರಿಕಲ್ಸ್. ಪೆರಿಕಲ್ಸ್ ಅನ್ನೋ ರಾಜನಿಂದ ಕಟ್ಟಿದಲ್ಪಡ್ತು. ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಗ್ರೀಕ್ ಆರ್ಕಿಟೆಕ್ಚರ್. ಗ್ರೀಕದ ಶಿಲ್ಪಕಲೆಗೆ ಹೆಸರಾಗಿರೋದು ಯಾವುದು? ಪಾರ್ಥೆನಾನ್. ನಮ್ಮಲ್ಲೇನು ಹಳೆಬೀಡು ಬೇಲೂರು ಹೇಳ್ತೀವೋ ಹಾಗೆ ಗ್ರೀಕ್ನಲ್ಲಿ ಪಾರ್ಥೆನಾನ್ ಅತ್ಯಂತ ಹೆಸರಾಗಿರುವಂಥ ದೇವಾಲಯ. ಹಾಗೆಯೇ ದ ಗ್ರೀಕ್ ಸ್ಕಲ್ಪ್ಟರ್ಸ್ ಎಕ್ಸ್ಪ್ರೆಸ್ ದ ನ್ಯಾಚುರಲ್ ಹ್ಯೂಮನ್ ಬಾಡಿ ಅಂಡ್ ಇಟ್ಸ್ ಸ್ಟ್ರಕ್ಚರ್. ಮೈರಾನ್ ವಾಸ್ ದ ಬೆಸ್ಟ್ ನೋನ್ ಸ್ಕಲ್ಪ್ಟರ್. ನೋಡ್ರಿ, ಯಾರೋನು ಶಿಲ್ಪಿ, ನಮ್ಮಲ್ಲಿ ಅಮರ ಶಿಲ್ಪಿ ಜಕ್ಕಣಾಚಾರ್ಯ ಅಂತ ಕರಿತೀವಿ, ಹಾಗೆ ಅಲ್ಲಿ ಯಾರು ಮೈರಾನ್ ಅನ್ನೋ ಹೆಸರಾದ ಶಿಲ್ಪಿ. ಆ್ಯಂಡ್ ಪಾಲಿಗ್ನೋಟಸ್ ವಾಸ್ ಎ ಫೇಮಸ್ ಪೇಂಟರ್. ಅವನು ಚಿತ್ರ ಬರೆಯೋರು ಪಾಲಿಗ್ನೋಟಸ್. ಯೂಕ್ಲಿಡ್ ಅಂಡ್ ಪೈಥಾಗರಸ್ ವರ್ ರಿನೌಂಡ್ ಮ್ಯಾಥಮೆಟಿಷಿಯನ್ಸ್. ಮಕ್ಕಳು ನೀವೆಲ್ಲ ಪೈಥಾಗರಸ್ ಥಿಯರಮ್ ಓದಿರ್ಬೇಕೀಗ, ಯೂಕ್ಲಿಡ್ ಜಾಮಿಟ್ರಿ ಓದಿರಬೇಕು. ಯಾರು ಬಂದರು ಅಂದರೆ ಇವರಿಬ್ಬರು ದೊಡ್ಡ ಫೇಮಸ್ ಮ್ಯಾಥಮೆಟಿಷಿಯನ್ಸು. ಅವರು ಕೂಡ ಗ್ರೀಸ್ ದೇಶದವರೇ. ದ ಫಾದರ್ ಆಫ್ ಮೆಡಿಸನ್ ಅಂತ ಏನು ಕರಿತೀವಿ, ಹಿಪೋಕ್ರಟಿಸ್. ಇದೇನು ವೈದ್ಯಶಾಸ್ತ್ರ ತಂದೆ ಅಂತ ಕರ್ಸ್ಕೊಳ್ಳುವಂಥ ಹಿಪೋಕ್ರಟಿಸ್ ಓದ್ ಕೂಡ ಅವನು ಗ್ರೀಕ್ ದೇಶದವನೇ. ನೋಡಿದ್ರೆ ಮಕ್ಕಳ, ಗ್ರೀಕ್ ಸಣ್ಣ ದ್ವೀಪ ಎಂತೆಂಥ ವ್ಯಕ್ತಿಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. Greeks were victorious in the battle of Marathon against Persians 2000 years ago. ಪರ್ಷಿಯನ್ಸರ ವಿರುದ್ಧ ಗ್ರೀಕ್ನವರು ಯುದ್ಧ ಮಾಡಿದ್ರು 2500 ವರ್ಷಗಳ ಹಿಂದೆ ಮ್ಯಾರಥಾನ್ ಸ್ಥಳದಲ್ಲಿ. ಆಗ ಫಿಲಿಪೈನ್ಸ್ ರ್ಯಾನ್ 24 miles ಟು ಕನ್ವೆ ದಿಸ್ ಮೆಸೇಜ್ ಆಫ್ ವಿಕ್ಟರಿ. ಆಗ ಈ ಗೆದ್ದ ಸುದ್ದಿಯನ್ನು ರಾಜನ ತಿಳಿಸೋಕ್ಕೆ ಅಲ್ಲಿರೋ ಫಿಲಿಪೈನ್ಸ್ ಅನ್ನೋನು ಒಬ್ಬ ವ್ಯಕ್ತಿ 24 ಮೈಲಿ ಓಡಿದಂತೆ, ಸುದ್ದಿ ಗಡಗಡ ಮುಟ್ಟಿಸಲೇಬೇಕು ಅಂತ. ಆದರೆ 24 ಮೈಲಿ ಓಡಿದೊಳಗೆ ಒಂದೆಷ್ಟು ಸುಸ್ತಾಗಿದ್ದಪ್ಪ ಅಂದರೆ, ಆ್ಯಂಡ್ ಡೈಡ್ ಆಫ್ಟರ್ ಕಮ್ಯುನಿಕೇಟಿಂಗ್ ದ ಮೆಸೇಜ್. ಕೊನೆಗೆ ಉಸಿರಿಟ್ಕೊಂಡಿದ್ದ, ಓಡು 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 ಓಡು. ಕೊನೆಗೆ 24 ಮೈಲಿ ಓಡಿದ್ರೆ ಪೂರ್ತಿ ಸುಸ್ತಾದ. ತಾವು ಗೆದ್ದಂಥ ವಿಷಯವನ್ನು ರಾಜನೇ ತಿಳಿಸಿ ಅಲ್ಲಿಯೇ ಸಾವನ್ನಪ್ಪಿಟ್ಟ. ಸೊ ಹೀಗೆ ಫಿಲಿಪೈನ್ಸ್ ಅವನು ಸತ್ತಿದ್ದರಿಂದ ಮ್ಯಾರಥಾನ್ ಪ್ಲೇಸಲ್ಲಿ ಇನ್ ಈಸ್ ಮೆಮೊರಿ ಮ್ಯಾರಥಾನ್ ರೇಸ್ ವಾಸ್ ಇನ್ಕ್ಲೂಡೆಡ್ ಇನ್ ಒಲಿಂಪಿಕ್ಸ್. ಇವತ್ತು ಕೂಡ ಮ್ಯಾರಥಾನ್ ರೇಸ್ ಅಂತ ನಾವು ಎಲ್ಲ ಕಡೆ, ಬೆಂಗಳೂರು ಇರ್ಬೋದು, ದಾವಣಗೆರೆ ಕೂಡ ಮಾಡ್ತಾರೆ ಮ್ಯಾರಥಾನ್ ರೇಸ್ ಅಂದರೆ. ಅವತ್ತಿನ ಮ್ಯಾರಥಾನ್ ಹೆಸರನ್ನು ಇವತ್ತು ನಾವು ಉಳಿಸ್ಕೊಂಡ್ಬಂದಿದ್ದೀವಿ. ಆ ರೇಸ್ ಅಂದರೆ ಓಟ ಅನ್ನೋ ಅರ್ಥದಲ್ಲಿ ಬಳಸಲಾಗಿದೆ. ದ ಮೆಸಿಡೋನಿಯನ್ ಕಿಂಗ್ ಫಿಲಿಪ್ ಡೆಸ್ಟ್ರಾಯ್ಡ್ ದ ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ಗ್ರೀಸ್. ಡೆಮೋಕ್ರಸಿಯನ್ನು ತೆಗೆದುಹಾಕ್ಬಿಟ್ಟ. ಈ ಸನ್ ಅಲೆಕ್ಸಾಂಡರ್ ವಾಸ್ ಎ ಗ್ರೇಟ್ ಕಾಂಕರರ್. ಇದು ಹೇಳಿದ್ವಲ್ಲ, ಅವನು ದೊಡ್ಡ ರಾಜನಾಗಿ ಎಲ್ಲ ಗೆದ್ಕೊಂಡ್ಬಂದವನು ಅವನು. ಫಿಲಿಪ್ಪನ ಮಗ. ಅಟ್ ಏಜ್ ಆಫ್ 20 ಸೆಟ್ ಔಟ್ ಟು ಕಾಂಕರ್ ದ ಹೋಲ್ ವರ್ಲ್ಡ್. ಬರೀ 20 ವರ್ಷಕ್ಕೆ ಅಲೆಕ್ಸಾಂಡರ್ ಏನು ಮಾಡ್ದ, ಇಡೀ ಪ್ರಪಂಚನ ಗೆಲ್ತೀನಿ ಅಂತ ದೊಡ್ಡದಾಗಿ ಹೋರಾಟಕ್ಕೆ ಹೊರಟ. ಹಿ ವೇಜ್ಡ್ ವಾರ್ಸ್ ಅಗೇನ್ಸ್ಟ್ ಈಜಿಪ್ಟ್, ಬೆಬಿಲೋನಿಯಾ, ಪರ್ಷಿಯಾ. ಎಲ್ಲ ಕಡೆ ಗೆದ್ಕೊಂಬಂದ. ಈಜಿಪ್ಟ್ ಗೆದ್ದ, ಬೆಬಿಲೋನಿಯಾ ಗೆದ್ದ, ಪರ್ಷಿಯಾ ಗೆದ್ದ. ಸೆಟ್ ಫುಟ್ ಆನ್ ದ ಇಂಡಿಯನ್ ಸಾಯಿಲ್ ಆಲ್ಸೋ. ಒಂದು ಇಂಡಿಯನ್ ಗೆಲ್ಲಬೇಕು ಅಂತ ಬಂದ. ಪಾಪ ಅವನಿಗೆ ಇಲ್ಲಿ ಆಗಲೇ ಇಲ್ಲ. ಹಿ ಬಿಲ್ಡ್ ದ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಇನ್ ಈಜಿಪ್ಟ್. ಅಲ್ಲೊಂದು ಈಜಿಪ್ಟಲ್ಲಿ ಕೂಡ ಅಲೆಕ್ಸಾಂಡ್ರಿಯನ್ ಹೆಸರಲ್ಲೇ ಒಂದು ಸಿಟಿ ಕಟ್ಟಿದ. ಬಟ್ ಹಿ ಡೈಡ್ ಆನ್ ದ ವೇ ಬ್ಯಾಕ್ ಟು ಹಿಸ್ ಕಂಟ್ರಿ ಅಟ್ ದ ಏಜ್ ಆಫ್ 32. ಈಗ ನನಗೆ ಯಾವ್ಯಾವ ವಾಹನಗಳು, ಏರೋಪ್ಲೇನ್ ಇತ್ಯಾದಿಗಳು ಇರಲಿಲ್ಲ. ಆಗೇನಿದ್ರು ಕುದುರೆನೋ ಅಥವಾ ಹಡಗಿನಲ್ಲಿ ಹೋಗಬೇಕಾಗಿತ್ತು. ಹೀಗಾಗಿ ಕೇವಲ 20 ವರ್ಷಗಳಿಗೆ ಹೋರಾಟ ಮಾಡೋಕ್ಕೆ ಆರಂಭಿಸಿ 32 ವರ್ಷದೊಳಗೆ ಭಾಳಷ್ಟು ರಾಜ್ಯಗಳನ್ನು ಗೆದ್ದು ಕೊನೆಗೆ ಸಾವನ್ನಪ್ಪಿದಂಥ ಒಂದು ದುರಂತ ಯಾರ್ದು ಅಂದರೆ ಅಲೆಕ್ಸಾಂಡರ್. ಇವತ್ತಿಗೂ ಅಲೆಕ್ಸಾಂಡರ್ ಅಂದ ತಕ್ಷಣ ಇಡೀ ಇತಿಹಾಸದಲ್ಲಿ ದೊಡ್ಡ ಹೆಸರು, ಇಡೀ ಪ್ರಪಂಚದಿಂದ ಎಲ್ಲ ಹೊರಟಂಥ ಸಾಹಸಿ ಅಂತ. ಮಕ್ಕಳ, ನೀವು ತಿಳ್ಕೊಂಡ್ರಲ್ಲ, ವಿ ಲರ್ನ್ ಅಬೌಟ್ ದ ಗ್ರೀಕ್ ಸಿವಿಲೈಸೇಷನ್. ಸಮ್ ಹೋಮ್ವರ್ಕ್ ಈಸ್ ದೇರ್, ಗೋ ಥ್ರೂ ಇಟ್. ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗ್ರೀಕ್ and also which are the city states in Greek. So name the your city states. Only two cities states, the Athens and Sparta are the cities. And name the works of Homer, Iliad and Odyssey. Who is the father of medicine? Who is the father of medicine is Hippocrates. Some more questions are there in your exercise, and go through the book and solve all the questions, write answers and send to the school. I think you have understood the lesson. Go to lesson. If you have got any doubts, you have to call me and I am going to answer you. Thank you, children.